ಕರ್ನಾಟಕ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟ ಇದರ ಸಭೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪುರವಾರ ಹೋಬಳಿಯ ನಿಟ್ರಹಳ್ಳಿ ಗ್ರಾಮದ ಶ್ರೀ ಆದಿಲಕ್ಷ್ಮಿ ಸಂಸ್ಥಾನ ಮಠದ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ನಿಟ್ರಹಳ್ಳಿ ಆದಿಲಕ್ಷ್ಮಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನೀಲಕಂಠಾಚಾರ್ಯ ಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯ ಪಂಚ ಕಸುಬುಗಳನ್ನು ಮಾಡುವ ಏಕೈಕ ಸಮುದಾಯವಾಗಿದ್ದು, ಅದರಲ್ಲಿ ಮುಖ್ಯ ಕಸುಬಾಗಿರುವ ಕಮ್ಮಾರ ಸಮುದಾಯವನ್ನು ಗುರುತಿಸಬೇಕು ಹಾಗೂ ಕಮ್ಮಾರ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಯಾವುದೇ ಸಮಯದಲ್ಲಿ ಯಾವ ಹೋರಾಟಕ್ಕೂ ಸಿದ್ಧ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟದ ಕಾರ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಸಹ ಕಾರ್ಯದರ್ಶಿ ಈಶ್ವರಪ್ಪ, ಸಮುದಾಯದ ಮುಖಂಡರು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ओम शांति शांति शांति। ओम अग्निवल्के निषन्तु सर्वदा सरिता निहन्तु सर्वदा विश्वकर्माणि भवदानिश्य कालिका कौमारिका मृदुन्तः सर्वेषं ಕಮ್ಮಾರ ಸಮುದಾಯದ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದೆ. ಇನ್ಯಾರಾದರೂ ಮಾತಾಡಿದ್ರೆ ದಯಮಾಡಿ ಒಂದೇ ನಿಮಿಷ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ವಿಶ್ವಕರ್ಮ ಪಂಚ ಕಸುಬುಗಳನ್ನು ಮಾಡ್ತಕ್ಕಂಥ ಮುಖ್ಯ ಕಸುಬುದಾರರಾಗಿರ್ತಕ್ಕಂಥ ಕಮ್ಮಾರ ಸಮಾಜದವರು ಅಖಿಲ ಕರ್ನಾಟಕದಿಂದ ಪ್ರತಿಯೊಂದು ಜಿಲ್ಲಾ ಮುಖಂಡರು ಸಹ ಆಗಮಿಸಿ ನಮ್ಮ ಪೀಠವನ್ನು, ಈ ಲಕ್ಷ್ಮೀ ಪೀಠ ಆದಿಲಕ್ಷ್ಮಿ ಸಂಸ್ಥಾನವನ್ನು ನಮ್ಮ ಗುರುಪೀಠವನ್ನಾಗಿ ಮಾಡಿಕೊಡಿ, ನಮಗೆ ಗುರುಗಳಾಗಿ ನೀವು ನಿಂತ್ಕೊಳ್ಳಿ ಅಂತ ಇವತ್ತು ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ರಾಜ್ಯದಾಂತ ಆಗಮಿಸಿ ಈ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಅಳಲಿಗೆ ಸ್ಪಂದಿಸಬೇಕಾದ್ದು ಗುರುಗಳಾಗಿ ನಮ್ಮ ಕರ್ತವ್ಯ ಅಂತ ಭಾವಿಸಿ, ಧರ್ಮೋ ರಕ್ಷಿತೋ ರಕ್ಷಿತಃ, ಧರ್ಮವನ್ನು ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾ, ವಿಶ್ವಕರ್ಮ ಸಂಪನ್ಮೂಲ ಚಾರಿಟಬಲ್ ಟ್ರಸ್ಟ್ ಆದಿಲಕ್ಷ್ಮಿ ಸಂಸ್ಥಾನ ವಿಶ್ವಕರ್ಮ ಸಂಪನ್ಮೂಲ ಮಠ ಅಂತಕ್ಕಂಥದ್ದು ಇನ್ನು ಮುಂದೆ ನಾವು ನಮ್ಮನ್ನು ಏನು ಆಶ್ರಯವನ್ನು ಬೇಡಿ ಬಂದಿದ್ದಾರೆ ಅಥವಾ ಸನ್ಮಾರ್ಗವನ್ನು ಕೇಳಿ ಬಂದಿದ್ದಾರೆ ಅಂತಹ ಕಮ್ಮಾರ ಸಮಾಜದ ಒಂದು ಗುರುಪೀಠವನ್ನಾಗಿ ಇವತ್ತಿನಿಂದಲೇ ಘೋಷಿಸಿ, ಅಖಿಲ ಕರ್ನಾಟಕ ವಿಶ್ವಕರ್ಮ ಕಮ್ಮಾರರ ಗುರುಪೀಠ ಅಂತಕ್ಕಂಥದ್ದನ್ನಾಗಿ ಘೋಷಣೆ ಮಾಡಿ, ಕರ್ನಾಟಕದಾದ್ಯಂತ ಈ ಗುರುಪೀಠಕ್ಕೆ ಪ್ರಾಧಾನ್ಯವಾಗಿ ಕಮ್ಮಾರರ ಶ್ರೇಯಸ್ಸಿಗೋಸ್ಕರವಾಗಿ ನಾವು ಬಳಸ್ತೀವಿ ಅಥವಾ ನಾವು ಅವರ ಬೆನ್ನೆಲುಬಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಸಂದರ್ಭ ಈ ಕಮ್ಮಾರ ಸಮುದಾಯಕ್ಕೆ ಇಂದು ಬೆನ್ನೆಲುಬಾಗಿ ಇಲ್ಲದೇ ಇರತಕ್ಕಂಥ ಒಂದು ಆಶ್ರಯ, ಇನ್ನು ಮುಂದೆ ಈ ಪೀಠ, ಈ ಗುರುಪೀಠ ಇನ್ನು ಮುಂದೆ ಅವ್ರಿಗೆ ಆಶ್ರಯದಾತರಾಗಿದ್ದು ಅವರನ್ನು ಶ್ರೇಯಸ್ಸಿನ ಮುಂಚೂಣಿಗೆ ತರಲಿಕ್ಕೆ ಹೋರಾಟವನ್ನು ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ಇನ್ನು ಮುಂದೆ ಈ ಆದಿಲಕ್ಷ್ಮಿ ಸಂಸ್ಥಾನ ವಿಶ್ವಕರ್ಮ ಸಂಪನ್ಮೂಲ ಚಾರಿಟಬಲ್ ಟ್ರಸ್ಟ್ ಇದೆ, ಅದು ಅಖಿಲ ಕರ್ನಾಟಕ ವಿಶ್ವಕರ್ಮ ಕಮ್ಮಾರರ ಗುರುಪೀಠ ಅಂತಕ್ಕಂಥದ್ದನ್ನಾಗಿ ಘೋಷಣೆ ಮಾಡಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಶುಭವಾಗಲಿ ಅಂತಕ್ಕಂಥ ಶುಭವನ್ನು ಹಾರೈಸ್ತೀವಿ.